ಕಷ್ಟ ಸುಖ ಸಮಾನವಾಗಿ ಬಂದರೆ ಜೀವನ. ಆದರೆ ಈ ಕುಟುಂಬದ ಪಾಲಿಗಂತೂ ಬರೀ ಕಷ್ಟವೇ ಜೀವನ. ಇದ್ದ ಒಬ್ಬ ಮಗ ಮುಂದೆ ಜೀವನಕ್ಕೆ ಆಸರೆ ಆಗ್ತಾನೆ ಅಂತ ಯೋಚನೆ ಮಾಡಿದ್ರು. ಆದರೆ ಅಷ್ಟರಲ್ಲೇ ವಿಧಿ ಕರಾಳ ಆಟವೇ ಆಡಿಬಿಡ್ತು. ಅಷ್ಟಕ್ಕೂ ಈ ಕುಟುಂಬ ಯಾವುದು, ಆ ವಿಧಿಯ ಕರಾಳ ಆಟವೇನು, ನಾವು ನಿಮಗೆ ತೋರಿಸ್ತೀವಿ ಒಂದು ಕರುಣಾಜನಕ ಕಥೆ. ಹೌದು, ನಾವು ಹೇಳ ಹೊರಟಿರುವುದು ನಗರದ ಕೆಪಿಟಿಯಲ್ಲಿರುವ ಬಾರೆಬೈಲ್ ಎಂಬಲ್ಲಿ ಒಂದು ಬಡ ಕುಟುಂಬ. 2011ರಲ್ಲಿ ತಂದೆ ಶ್ರೀಧರ್ ಶೆಟ್ಟಿಗಾರ್ ಅವರನ್ನ ಕಳೆದುಕೊಂಡ ನಂತರ ತಾಯಿ ಯಮುನಾರವರನ್ನ ಕೆಲಸಕ್ಕೆ ಹೋಗಿ ನೋಡಿಕೊಳ್ಳುತ್ತಿದ್ದವನೇ ಒಬ್ಬನೇ ಒಬ್ಬ ಮಗ ಉದಯ್ ಶೆಟ್ಟಿಗಾರ್. ಆದರೆ ಈತ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಕೆಲಸ ಮಾಡುತ್ತಿರುವಾಗ ಕಟ್ಟಡದಿಂದ ಬಿತ್ತು ಸೊಂಟದಿಂದ ಕೆಳಗೆ ಸ್ವಾಧೀನ ಕಳೆದುಕೊಂಡು ಕಳೆದ 5 ವರ್ಷಗಳಿಂದ ಹಾಸಿಗೆ ಹಿಡಿದಿದ್ದಾನೆ. ನಮ್ಮ ವಿ4 ನ್ಯೂಸ್ ವರದಿಗಾರರು ಭೇಟಿ ನೀಡಿದಾಗ ಅವರ ತಾಯಿ ತಮ್ಮ ಮನದ ಮಾತು ತೋಡಿಕೊಂಡದ್ದು ಹೀಗೆ. ಬೇಲೆ ಮಲ್ಪನಪ್ಪ ಊರ್ನೇ ಮಿತ್ತಿರ್ತಿರ್ತು ಭಯ ಊರ್ದು 5 ವರ್ಷ ಆಗ್ನೆಲ್ಲ ಹೆಣ್ಮ ತಿಂಗಳಿಗೂ ಖರ್ಚು 1 ಲಕ್ಷ ವರ ಸುರುಟ ಆತಂದು 5 ಒಕ್ಕರ ಕೂಡ 1 ಲಕ್ಷ ಖರ್ಚಾಂಡು ಅಂಚೆ 5 ಒಕ್ಕರ ಎಣ್ಣೆ ಬುಜ್ಜಿನ ಖರ್ಚಾಂಡು 75 ಸಾವಿರ ಉಂಟ 5 ಒಕ್ಕ ಇತ್ತ ಕೂಡ ಮದ್ದು ಮಲ್ತಂದುಲ್ಲ ಚಂಚ ದಿನ ಡಾಕ್ಟ್ರು ದಾಲ ಬಂದು 5 ವರ್ಷದಾಗೆ ಕೊಡ್ತಾರೆ ಗ್ಯಾರಂಟಿ ಪಕ್ಕ ತೋಡು ಅದಂದು ಅಂಚೆ ನಡೆ ಎಣ್ಣೆ ಬುಜ್ಜಿದು ಪೂರ ಮಸ್ತ್ ಮರ್ತು ಮಲ್ತೆ ಖರ್ಚು ಮಸ್ತ್ ಆಂಡು ಲೆಕ್ಕ ದೀತುಜಿ ಇತ್ತೆಲ್ಲ ಕೂಡ ಮರ್ದು ಮಲ್ತಂದುಲ್ಲ 5 ತಿಂಗಳು ಆಂಡಿ ಎಣ್ಣೆ ಬುಜ್ಜಿ ರಸರು ಮಲ್ತದ್ದು ನನ್ನ ಮರ್ದಿಗೆ 75 ಸಾವಿರ ಆವಣು ಅಂತೀರಿ ಖರ್ಚು ಉಂಡು ಖರ್ಚಿಗೆ ಅಂತ ఆయన ದಾನಿ ಅಂತ ಕೊರೊಂದುಲ್ಲೇರು ಖರ್ಚಿಗೆ ಅಂಚೆನೆ ఆయన ಅಪ್ಪ ಮಲ್ತಿದ್ದಾನೆ ಅಂತ ಕಾಸು ಖರ್ಚು ಮಲ್ತಂದುಲ್ಲ ಪಕ್ಕ ಎಂಕದಲ್ಲ ಬೇನಿಯಾರ ಆಪಸಿ ಒಂದಂತ ಬೀಡಿ ಕಟ್ಟಂದಲ್ಲ ಪುರ್ಸೋದಪ್ಪ. ಸದ್ಯ ಬೀಡಿ ಕಟ್ಟಿಕೊಂಡು ಬರುವ ಅಷ್ಟೋ ಇಷ್ಟೋ ಹಣದಿಂದ ಮತ್ತು ಕೆಲ ಸಂಘ ಸಂಸ್ಥೆಗಳು ನೀಡಿದ ಹಣದಿಂದ ಚಿಕಿತ್ಸೆಯನ್ನ ಕೊಡಿಸಿಕೊಂಡು ಮಗ ಇವತ್ತು ಸರಿಯಾಗ್ತಾನೆ, ನಾಳೆ ಸರಿಯಾಗುತ್ತಾನೆ ಎಂದು ಭರವಸೆಯಲ್ಲಿ ಜೀವನವನ್ನ ನಡೆಸುತ್ತಿದ್ದಾರೆ. ಆಸರೆ ಇಲ್ಲದ ಈ ಬಡ ಕುಟುಂಬಕ್ಕೆ ಆಸರೆಯ ಅವಶ್ಯಕತೆ ಇದೆ. ಪವನ್ ಕಾಚಿಮಡ್ಕ, ವಿ4 ನ್ಯೂಸ್, ಮಂಗಳೂರು.